ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಚಂಡುರ್ಲಿ ಮಾಡುವ. ಇದಕ್ಕೆ ಗ್ಯಾಸ್ ಉರಿಸುವ ಅಗತ್ಯನೇ ಇಲ್ಲ. ಸಿಂಪಲ್ ಆಗಿ ರಪ್ಪ ಆಗುವ ಒಂದು ಚಂಡುರ್ಲಿ. ಈಗಂತೂ ಸೀಸನ್, ಕಾಡು ಮಾವಿನ ಹಣ್ಣು ಎಷ್ಟು ಬೇಕಾದರೂ ಸಿಗ್ತದೆ. ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸಿಂಪಲ್ ಆಗಿ ಇದೆ ನೋಡಿ. ಇದಕ್ಕೆ 1 ಕಪ್ ಆಗುವಷ್ಟು ನಾನು ತೆಂಗಿನ ತುರಿ, 5 ಮಾವಿನ ಹಣ್ಣು ತಗೊಂಡಿದ್ದೇನೆ, ಕಾಡು ಮಾವಿನ ಹಣ್ಣು, ಆಮೇಲೆ ಅರ್ಧ ಚಮಚ ಸಾಸಿವೆ, 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೆಂಪು ಮೆಣಸು, 1 ಈರುಳ್ಳಿ. ಕೆಂಪು ಮೆಣಸು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಾನೀಗ ಕಾಲು ಭಾಗದಷ್ಟು ಈರುಳ್ಳಿ ಮತ್ತು ಸಾಸಿವೆ, ಕೆಂಪು ಮೆಣಸು 5-6, ತೆಂಗಿನ ತುರಿ, ಆಮೇಲೆ 2 ಎಸಳು ಬೆಳ್ಳುಳ್ಳಿ, ಇದೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ತರ್ತಾ ಇದ್ದೇನೆ ನೋಡಿ. ಇದು ಎಷ್ಟು ರುಬ್ಬಿ ಆಯಿತು. ಈಗ ಇದನ್ನು ನಾವು ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಆಮೇಲೆ ಆ ಮಾವಿನ ಹಣ್ಣನ್ನು ನೋಡಿ, ಇದರ ಸಿಪ್ಪೆಯನ್ನೆಲ್ಲ ತೆಗೆದು ನಾವು ರೆಡಿ ಮಾಡಿ ಇಟ್ಕೊಳ್ಳುವ. ನಾನೀಗ ಒಂದೊಂದೇ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಇದನ್ನು ನಾವು ಹೀಗೆ ಹಿಚುಕಿ ಇಟ್ಕೋಬೇಕು. ಸ್ವಲ್ಪ ಹೀಗೆ ಹಿಸುಕಿದ್ರೆ ಸಾಕು ನೋಡಿ. ಹೀಗೆ ತುಂಬ ರುಚಿಯಾಗ್ತದೆ. ಗಂಜಿ ಊಟಕ್ಕಂತೂ ಹೇಳಿದ ಒಂದು ರೆಸಿಪಿ. ಸಿಂಪಲ್ ಆಗಿದೆ ನೋಡಿ. ಈಗ ಇದನ್ನೆಲ್ಲ ನಾನು ಹಿಸುಕಿ ಇಟ್ಟಾಯಿತು. ಇವಾಗ ನಾವು ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ನೋಡಿ. ಇದು ಖಾರ ಖಾರ, ಹುಳಿ ಹುಳಿ, ಸಿಹಿ ಸಿಹಿಯಾಗಿ ತುಂಬ ರುಚಿಯಾಗಿ ಇರ್ತದೆ. ಖಂಡಿತ ನಿಮಗೆ ಇಷ್ಟ ಆಗ್ತದೆ. ಸಿಂಪಲ್ಲಾಗಿ ಬೇಗ ಆಗ್ತದೆ ನೋಡಿ. ಒಲೆ ಉರಿಸುವ ಅಗತ್ಯನೇ ಇಲ್ಲ. ಇವಾಗ ನಾವು ಆ ಮಸಾಲೆ ಜೊತೆ ಸ್ವಲ್ಪ ಈ ಮಾವಿನ ಹಣ್ಣನ್ನು ಹೀಗೆ ಚೆನ್ನಾಗಿ ಹಿಸುಕಬೇಕು. ಹೀಗೆ ಇವಾಗ ಇದು ಸ್ವಲ್ಪ ದಪ್ಪನೇ ಉಂಟು. ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನೋಡಿ, ಹೀಗೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ದಪ್ಪ ಆದರೂ ಒಳ್ಳೆಯದಾಗೋದಿಲ್ಲ. ಮೀಡಿಯಮ್ ಆಗಿರಬೇಕು. ತುಂಬ ತೆಳುನೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಇವಾಗ ನೋಡಿ, ನಾವು ಇದಕ್ಕೆ ಉಪ್ಪನ್ನು ಸೇರಿಸಿಲ್ಲ. ಹಾಗಾಗಿ ಈಗ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪು ಖಾರ ನಿಮ್ಮ ಅನುಸಾರ ನೀವು ಹಾಕ್ಕೋಬೇಕು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಬೆರೆಸಿ ಇಟ್ಕೊಳ್ಳುವ. ಖಾರ ಖಾರ, ಹುಳಿ ಹುಳಿ, ಸಿಹಿ ಸಿಹಿಯಾಗಿ ತುಂಬ ಚೆನ್ನಾಗಿ ಬರ್ತದೆ ಈ ಚಂಡುರ್ಲಿ. ನಾವು ಕಾಲು ಭಾಗದಷ್ಟು ಮಾತ್ರ ಈರುಳ್ಳಿಯನ್ನು ರುಬ್ಬುವಾಗ ಹಾಕಿದ್ದೇವೆ. ಮುಕ್ಕಾಲು ಭಾಗದಷ್ಟು ಈರುಳ್ಳಿಯನ್ನು ನಾನು ಹಾಗೆ ಸಣ್ಣಗೆ ಹೆಚ್ಚಿಕೊಂಡು ಇಟ್ಕೊಂಡಿದ್ದೇನೆ. ಅದನ್ನು ನಾವು ಈಗ ಇದಕ್ಕೆ ಸೇರಿಸ್ಕೋಬೇಕು. ಈರುಳ್ಳಿಯನ್ನು ಮಾತ್ರ ಸ್ಕಿಪ್ ಮಾಡ್ಕೋಬೇಡಿ. ಹಸಿ ಈರುಳ್ಳಿಯನ್ನು ಹಾಕಿದ್ರೇ ಇದು ತುಂಬ ಟೇಸ್ಟಾಗಿ ಬರ್ತದೆ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ಮಸಾಲೆ ಚಂಡುರ್ಲಿ ನೋಡಿ. ಹಸಿ ಮಸಾಲೆಯ ಮಾವಿನ ಹಣ್ಣಿನ ಒಂದು ಚಂಡುರ್ಲಿ. ಅದರ ಮೇಲೆ ನಾನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಕೂಡ ಈರುಳ್ಳಿಯನ್ನು ಸೇರಿಸ್ಕೋಬಹುದು. ಬಿಸಿ ಬಿಸಿ ಅನ್ನ ಅಥವಾ ಗಂಜಿ ಜೊತೆ ತುಂಬ ಸೂಪರ್ ಆಗ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.